ಕೂಲಿ ಕಾರ್ಮಿಕರ ಗೃಹಭಾಗ್ಯ ಯೋಜನೆ 2 ಲಕ್ಷ ಸಾಲ ಕೇವಲ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವೇ? ಉಳಿದ ವಿಧಾನಸಭಾ ಕ್ಷೇತ್ರದ ಎಂಎಲ್ಎಗಳು ನಿದ್ದೆ ಮಾಡುತ್ತಿದ್ದಾರಾ ಅಥವಾ ನಿಮ್ಮ ಕಣ್ಣು ತಪ್ಪಿಸಿ ಗುಪ್ತವಾಗಿ ಕೊಟ್ಟಿದ್ದಾರಾ? ಉಳಿದ ಕ್ಷೇತ್ರದ ಕೂಲಿ ಕಾರ್ಮಿಕರಿಗೆ ಬೆಲೆ ಇಲ್ಲವೇ? ಆಡಳಿತ ಪಕ್ಷ ಏನು ಮಾಡಿದರೂ ವಿರೋಧ ಪಕ್ಷದವರು ಮಾತ್ರ ಗಟ್ಟಿ ನಿದ್ದೆ ಮಾಡುತ್ತಿದ್ದಾರೆ ಎಂದು ದೀಪು ಶೆಟ್ಟಿಗಾರ್ ಹೇಳಿದರು. ಪ್ರೀತಿಯ ಗೆಳೆಯರೇ, ಸರ್ಕಾರದಿಂದ ಕೂಲಿ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಅಂತ ಒಂದು ಬಂದಿದೆ. ಇದರಲ್ಲಿ 2 ಲಕ್ಷ ತನಕ ಸಾಲ ಸಿಗ್ತದೆ. ಸರ್ಕಾರದಿಂದ ಸಿಗುವಂತಹ ಸಾಲ ಯಾರು ಕೂಡ ಅಪ್ಲೈ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಮಿಕ ಇಲಾಖೆ ನಮ್ಮ ಎಐಡಿಯಲ್ಲಿದೆ. ಒಂದು 10 ದಿವಸದ ಮೊದಲು ಒಂದು ಘಟನೆ ಆಗ್ತದೆ. ಏನಂತ ಹೇಳಿದ್ರೆ, ನಾನು ಅಲ್ಲಿಂದ ನಡ್ಕೊಂಡು ಹೋಗುವಾಗ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು 7-8 ಮಂದಿ ಹುಡುಗರು ಬಂದಿದ್ರು. ಬಂದವರು ಹೊರಗೆ ನಿಂತು ಏನ್ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ನಮ್ಮ ಕಾರ್ಕಳಕ್ಕೆ ಸಂಬಂಧಪಟ್ಟವರಿದ್ರೆ ಎಲ್ಲ ಅರ್ಜಿ ಹಾಕ್ಲಿಕ್ಕೆ ಹೇಳಿ, ಯಾಕಂತ ಹೇಳಿದ್ರೆ ನಮ್ಮ ಎಂಎಲ್ಎ ಹೇಳಿದ್ದಾರೆ ಹೀಗೆ ಅಂತ, ಕಾರ್ಕಳದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುದಂತೆ, ಕಾರ್ಕಳದವರ ಅಪ್ಲಿಕೇಶನ್ ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ, ಯಾರೆಲ್ಲ ಇದ್ದಾರೆ ಎಲ್ಲರಿಗೆ ತಿಳಿಸಿ ಅಂತ ಹೇಳಿದ್ರು. ಒಂದು ಸರ್ಕಾರದಿಂದ ಬಂದಂತ ಯೋಜನೆ. ಇವರು ಮಾತಾಡಿದ್ದು ಸರಿಯಾ ತಪ್ಪ ಎಂಬುದನ್ನು ಹುಡುಕುವುದು ನಮ್ಮ ಕರ್ತವ್ಯವಾಗಿತ್ತು. ಯಾಕಂತ ಹೇಳಿದ್ರೆ, ಒಂದು ಯೋಜನೆ ಕೂಲಿ ಕಾರ್ಮಿಕರಂತ ಹೇಳಿದ್ರೆ ಎಲ್ಲಾ ಕೂಲಿ ಕಾರ್ಮಿಕರು ಮನುಷ್ಯರೇ. ಪ್ರತಿ ಜಿಲ್ಲೆ ಪ್ರತಿ ಊರಿನವರು ಮನುಷ್ಯರೇ. ಮಂಗಳೂರಿನಲ್ಲಿ ಕಾರ್ಕಳದವರು ಬಂದು ಕಾರ್ಕಳದವರು ಮಾತ್ರ ಹಾಕ್ಬೇಕಂತ ಹೇಳಿದಾರಂತ ಹೇಳಿದಾಗ ಅನುಮಾನ ಮೂಡಿತು. ಅದಕ್ಕೋಸ್ಕರ ನಾನು ಮಾಡಿದಂತಹ ಮೊದಲ ಕೆಲಸ ಏನಂತ ಹೇಳಿದ್ರೆ, RTI ಅಲ್ಲಿ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಿದೆ. ಏನಂತ ಹೇಳಿದ್ರೆ, ಏನು ಮಾಹಿತಿ ಕೇಳಿದೆ ಅಂತ ಹೇಳಿದ್ರೆ, ಇದರಲ್ಲಿ ಉಂಟು ಮಾಹಿತಿ ಕೇಳಿರೋದ್ರ ಬಗ್ಗೆ ಡೀಟೇಲ್ಸ್ ಉಂಟು. RTI ಡೀಟೇಲ್ಸ್ ಕೇಳಿದುಂಟು. ನೋಡಿ ಎಲ್ಲಿ ತನಕ ವಿಷಯ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಬಂದ ಒಟ್ಟು ಅರ್ಜಿಗಳ ಸಂಖ್ಯೆ ಎಷ್ಟಂತ ಕೇಳಿದ್ದೇನೆ. 75. ಗೃಹಭಾಗ್ಯ ಯೋಜನೆಗೆ ದಕ್ಷಿಣ ಕನ್ನಡ, ಉಡುಪಿ, ಬೇರೆ ಬೇರೆ ಜಿಲ್ಲೆ ಇದೆ ಅಲ್ಲ, 75 ಅರ್ಜಿಗಳು ಬಂದಿದೆ. ಮಂಗಳೂರಿನಲ್ಲಿರುವ ಕಾರ್ಮಿಕ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಾರ್ಮಿಕ ಇಲಾಖೆಗೆ 75 ಅರ್ಜಿಗಳು ಬಂದಿದೆ ಅಂತೆ. 75 ಅರ್ಜಿಗಳು ಯಾವ ಜಿಲ್ಲೆಗೆ ಸಂಬಂಧಪಟ್ಟವುಗಳು ಅಂತ ಮಾಹಿತಿ ಹಕ್ಕಲ್ಲಿ ಕೇಳಿದೆ. ಆ 75 ಅರ್ಜಿಗಳು ಕೂಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವು. ಉಡುಪಿ ಜಿಲ್ಲೆಯ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದಂತ ಕೇಳಿದ್ದೆ. ಅದರಲ್ಲಿ ಎಲ್ಲ 75 ಅರ್ಜಿಗಳು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವುಗಳು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಾರ್ಕಳದವರಾಗಿದ್ದಾರೆ. ಎಲ್ಲ ಬಂದಿರುವಂತಹ ಅರ್ಜಿಗಳು ಕಾರ್ಕಳದ್ದು. ಸ್ವೀಕೃತವಾದ 75 ಅರ್ಜಿಗಳು ಕಾರ್ಕಳದ್ದು. ಉಳಿದಲ್ಲಿ ಕೂಲಿ ಕಾರ್ಮಿಕರಿಲ್ವಾ? ಪ್ರಶ್ನೆ 1. ಬೇರೆಯವರು ಕೂಲಿ ಕಾರ್ಮಿಕರಲ್ವಾ? ಉಳಿದವರ ಅಪ್ಲಿಕೇಶನ್ ಹಾಕ್ಲಿಲ್ವಾ? ಉಳಿದ ಎಂಎಲ್ಎ ಕ್ಷೇತ್ರಕ್ಕೆ ಈ ಮಾಹಿತಿ ಹೋಗಿಲ್ವಾ? ಹಾಗಾದ್ರೆ ಆ ಹುಡುಗರು ಹೊರಗೆ ನಿಂತು ಮಾತಾಡ್ತಿದ್ದದ್ದು ನಿಜವಾ? ಕೇವಲ ಕಾರ್ಕಳದವರದ್ದು ಮಾತ್ರ ತೆಗೆದುಕೊಳ್ಬೇಕಂತ ಹೇಳಿದ್ದಾರೆ, ಅಲ್ಲಿ ಪ್ರೆಷರ್ ಹಾಕಿದ್ದಾರೆ, ನಾವು ನಮ್ಮ ಊರಿನವರಿಗೆಲ್ಲ ಹಾಕಿ ಅಂತ ಹೇಳಿದ್ರು. ನಾನಿದು ಆಗಿರ್ಬೋದ ಇಲ್ವಾ ಅಂತ ಮಾಹಿತಿ ಹಕ್ಕಲ್ಲಿ ತೆಗೆದ್ರೆ 75 ಕೂಡ ಕಾರ್ಕಳದು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, 400 ಅರ್ಜಿಗಳು ಬಂದಿದಂತೆ. 400 ಕೂಡ ಈಗ ಬಂದಿರುವಂತದ್ದು ಕಾರ್ಕಳದ್ದೇ. ಅಲ್ಲಿ ಕೆಲವು ಅರ್ಜಿಗಳಲ್ಲಿ ಬೇಕಾದಂತಹ ದಾಖಲೆಗಳನ್ನು ಅವರು ಒದಗಿಸಲಿಲ್ಲ ಎಂಬುದರ ಕಾರಣಕ್ಕೆ ಹೊರಗಿಟ್ಟಿದ್ದಾರೆ ಎಂಬಂತ ಒಂದು ಮಾಹಿತಿ ಕೂಡ ಬಂದಿದೆ. ಇಲ್ಲಿ ನಾನು ಹೇಳ್ತಾ ಇರುವುದು ಏನಂತ ಹೇಳಿದ್ರೆ, ಒಂದು ಯೋಜನೆ ಎಲ್ರಿಗೆ ಸೀಮಿತವಾ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾ ಅಂತ ಕೇಳ್ತಾ ಇದ್ದೇನೆ. 75 ಅರ್ಜಿಗಳಲ್ಲಿ 75 ಕಾರ್ಕಳಕ್ಕೆ ಸಂಬಂಧಪಟ್ಟವುಗಳು. ಇದನ್ನು ಪ್ರಶ್ನೆ ಯಾರು ಮಾಡಬೇಕು? ನಮ್ಮ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಬೇಕು. ಮಾಡ್ತಾರ ಇಲ್ವೋ ಅದು ಸೆಕೆಂಡರಿ. ಮತ್ತೆ ಹೇಳ್ತೇನೆ,